ಸಲ್ಮೆಲು ನಮ್ಮ ಕುಡ್ಲಾ ತುಳು ವಾರ್ತೆಲು ಯಾನ ಶೀಲಾ ಕುಂದರ್ ಇದು ವಾರ್ತೆದ ಇವರ ಜನಾರ್ದನ ಪೂಜಾರಿಯರ್ನ ಮಾರ್ಗದರ್ಶನೋಡು ನಡೆತಂದು ಪುನಃ ಮಂಗಳೂರು ದಸರಾ ನಾಡದ ಪೆರ್ಮೆದ ಉಚ್ಚೆಯಾದ ರೂಪ ಪಡೆತನಂದ ರಾಜ್ಯದ ಧಾರ್ಮಿಕ ದತ್ತಿಬಕ ಸಾರಿಗೆ ಇಲಾಖೆದ ಮಂತ್ರಿ ರಾಮಲಿಂಗ ರೆಡ್ಡಿ ಪಂತೇರ ಕುದ್ರೋಳಿ ಕ್ಷೇತ್ರದ ಗುರುವಾರ ಕುಡ್ಲಾ ದಸರಾ 2025 ಉದಿಪನ ಮಲ್ತದ 6 ಪಾತಿರಿಯರು ಕುಡ್ಲದ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ನೆಲೆಟ್ ನಡೆತೊಂದು ಪುನಃ ಮಾರ್ನಿಮಿತ ಉಚ್ಚೇಡು ಗುರುವಾರ ಮಂಗಳೂರು ದಸರಾ 2025 ಉದಿಪನಗು ಅಟ್ಟಣೆ ಮಲ್ತದಿತ್ತೆರ ಕ್ಷೇತ್ರಾಡಳಿತ ಮಂಡಲದ ಪಣವಗುರು ಕಾರ್ಯರು ಪದ್ಮರಾಜ್ ಆರ್ ಪೂಜಾರಿ ಮಾತ್ರೆಯನ್ನು ಎತ್ಕೊಂಡರ ಕೇಂದ್ರದ ದುಂಬುದ ಮಂತ್ರಿ ಕ್ಷೇತ್ರದ ಅಭಿವೃದ್ಧಿದ ಸಾರಥಿ ಬಡವರ ಬಂಧು ಪಂದೆ ಪುದರ್ಪುಯಿನ ವಿಜನಾರ್ದನ ಪೂಜಾರಿಯರ್ನ ಗುರ್ಕಾರ್ಮಿಡ ರಾಜ್ಯದ ಧಾರ್ಮಿಕ ದತ್ತಿಬೊಕ್ಕ ಸಾರಿಗೆ ಮಂತ್ರಿ ರಾಮಲಿಂಗ ರೆಡ್ಡಿ ಕಾರ್ಯಕ್ರಮ ಉದಿಪನ ಮಲ್ತೆರ ರಾಮಲಿಂಗ ರೆಡ್ಡಿ ಪಾತ್ರದ ಮೈಸೂರು ದಸರಾದ ಗರ್ದಡ್ ಮಂಗಳೂರು ದಸರಾ ನಡ್ತೊಂದಿತ್ತದ ಜನಾರ್ದನ ಪೂಜಾರಿಯರ್ನ ಮಾರ್ಗದರ್ಶನೋಡು ಈ ದಸರಾ ನಾಡದ ಪೆರ್ಮೆದ ಉಚ್ಚೆಯಾದ ರೂಪ ಪಡೆತಣಂದು ಪಂಡಿನ 6 ಪೂಜಾರಿಯರ್ನ ನಾಯಕ ಯಜಮಾನಿಕೆ ಎಂಚಿನ ಪಂಡ ಬೆಂಗಳೂರುಡ್ಲವರ ಎಂಕ್ಲಿರ್ದು ದಸರಾ ಪರ್ವ ಮಲ್ಪಾದಿತ್ಯರ ಮಾತರೆಗ್ಲ ನಾಡದಿವಿ ಎಡ್ಡೆ ಮಲ್ಪಡಂದು ಎಡ್ಡೆಪು ಬೈಕಿಯರ ಭಾಳ ಹಿಂದೆ ಬಂದಿದ್ದೆ. ಇಲ್ಲಿ ಜನಾರ್ದನ ಪೂಜಾರಿಯವರ ಮಗನ ಮದುವೆಗೆ ಇಲ್ಲೇ ಬಂದಿದ್ದೆ. ಅದಾದಮೇಲೆ ಮತ್ತೆ ಇವತ್ತು ಬರುವಂಥ ಅವಕಾಶ ಆಯಿತು. ಶ್ರೀಮತಿ ಇಂದಿರಾ ಗಾಂಧಿಯವರು ಉದ್ಘಾಟನೆ ಮಾಡಿದಂಥ ದೇವಸ್ಥಾನ, ನಮ್ಮ ಪೂಜಾರಿಯವರಿಗೆ ಅಚ್ಚುಮೆಚ್ಚಿನ ದೇವಸ್ಥಾನ. ಇಲ್ಲಿ ಯಾವ ರೀತಿ ದಸರಾ ಮಾಡ್ತಾರೋ ಅದೇ ರೀತಿ ಬೆಂಗಳೂರಲ್ಲಿ ನಮ್ಮ ಕೈಯಲ್ಲಿ ಒಂದ್ಸಲಿ ಮಾಡಿಸಿದ್ರು. ಇಲ್ಲಿ ಅಶೋಕ ಇದುವರಿಂದ ಸೌತ್ ಎಂಡ್ ಸರ್ಕಲ್ನಿಂದ ಹಿಡಿದು ಸುಮಾರು 80 ಟ್ಯಾಬ್ಲೋ ಪ್ಯಾಲೇಸ್ವರೆಗೂ ಬರಬೇಕಾಗಿತ್ತು. ನಾವೆಲ್ಲ ಸುಮಾರು 80 ಟ್ಯಾಬ್ಲೋಸ್ ಮಾಡಿದ್ವಿ ಅವರ ಮಾರ್ಗದರ್ಶನದಲ್ಲಿ. ಅಂಥ ಒಂದು ಕಾರ್ಯಕ್ರಮ ಬೆಂಗಳೂರಲ್ಲಿ ಯಾರೂ ಮಾಡಿಲ್ಲ ಅನಿಸುತ್ತೆ. ಅದು ಪೂಜಾರಿಯವರ ಮಾರ್ಗದರ್ಶನದಲ್ಲಿ ನಾವು ಅವತ್ತು ಮಾಡಿದ್ವಿ. ಎಲ್ರಿಗೂ ದಸರಾ ಹಬ್ಬದ ಶುಭಾಶಯ ಕೋರಿ ನಮ್ಮ ಪೂಜಾರಿ ಸಾಹೇಬರಿಗೂ ಕೂಡ ನಮ್ಮ ಧನ್ಯವಾದಗಳನ್ನು ಹೇಳಿ ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಮ್ಮ ಗಣ್ಯರಿಗೆ ಧನ್ಯವಾದಗಳು ಹೇಳಿ ನನ್ನ ಮಾತು. ಕರ್ನಾಟಕ ವಿಧಾನಸಭೆ ಗುರ್ಕಾರ್ಯರು UT ಖಾದರ್ ಫರೀದ್ ಪಾತ್ರಿಡ್ದ ಧಾರ್ಮಿಕ ನಂಬಿಕೆ ದೌರ್ಬಲ್ಯಾರ್ಥ ಈ ನೆಲದ ಶಕ್ತಿ ಈ ಕ್ಷೇತ್ರದ ಒಟ್ಟಿಗೂ ಭಾವನಾತ್ಮಕ ಸಂಬಂಧ ಉಪ್ಪುನಕಲು ಎಂಕುಲು ಒವ್ಯ ಧರ್ಮ ಮನಸ್ಸು ಬೊಕ ಶರೀರಗೂ ಪೆಟ್ಟುಪಾಡಿನ ಕತ್ಯಾಯಿರಬಲ್ಲಿ ಮಾತಾ ಸಂಸ್ಕೃತಿದ ಒಗ್ಗಟ್ಟನ್ನು ಸಾರ್ದಿನ ದೇಶ ನಮ್ಮವು ಅವೇ ಸಾದಿಡ ದುಂಬು ಪೋಡುಂದ ಅರ್ಪಂಡಿರ. ಭಾರತ ದೇಶದ ಸಂಸ್ಕೃತಿಯ ಸಾರ ಎಲ್ಲಿ ನೋಡ್ಬೇಕಂತ ಹೇಳಿದರೆ ಅದು ಕರ್ನಾಟಕದಲ್ಲಿ ನೋಡ್ಬೇಕಂತ. ಕರ್ನಾಟಕದ ಸಂಸ್ಕೃತಿಯ ಸಾರ ಎಲ್ಲಿದೆ ಅಂತ ನೋಡಬೇಕಾದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೋಡ್ಬೇಕಂತ. ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸ್ಕೃತ ಸಾರ ಎಲ್ಲಿ ಕಾಣ್ತಂತ ಹೇಳಿದ್ರೆ ಅದು ಶ್ರೀ ಗೋಕರ್ಣನಾಥೇಶ್ವರದ ಇವತ್ತಿನ ಸಭಾಂಗಣ ಮುಂದೆ ನಮಗೆ ಕಾಣಲಿಕ್ಕೆ ಸಿಕ್ತಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಶ್ರೀ ಕ್ಷೇತ್ರ ಗೋಕರ್ಣನಾಥ ಕ್ಷೇತ್ರ ಅದೊಂದು ವಿಶಿಷ್ಟವಾದ ಒಂದು ಕ್ಷೇತ್ರವಾಗಿದೆ. ಯಾಕೆಂತ ಹೇಳಿದರೆ ಇದೊಂದು ಧಾರ್ಮಿಕ ಕ್ಷೇತ್ರ ಜೊತೆಯಲ್ಲಿ ಒಂದು ಸೌಹಾರ್ದತೆಯ, ಪ್ರೀತಿ ವಿಶ್ವಾಸದ, ಸಾಮರಸ್ಯದ, ಸೋದರತೆಯ ಒಂದು ಕ್ಷೇತ್ರವಾಗಿ ಈಗಲೇ ಒಂದು ಪ್ರತಿಬಿಂಬ ಆಗುವಂಥ ಅವಕಾಶ ಆಗಿದೆ. ಈ ಒಂದು ಕ್ಷೇತ್ರದಲ್ಲಿ ಇವತ್ತು ಬಹುಶಃ ಈ ರೀತಿಯ ಸಡಗರ ಸಮಾರಂಭ ಇಡೀ ಜಿಲ್ಲೆಗೆ ಸಾರುವಂಥ ಗೌರವ. ಇವತ್ತು ಬಹುಶಃ ದಸರಾ ಹಬ್ಬದಂಥ ಒಂದು ಮೈಸೂರಿನ ದಸರಾದ ವೈಭವದವನ್ನು ಮಂಗಳೂರು ದಸರಾಗೆ ತಂದು ಕೊಟ್ಟಿದ್ರೆ ಸನ್ಮಾನ್ಯ ಜನಾರ್ದನ್ ಪೂಜಾರಿ ಅವರ ನೇತೃತ್ವ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಗಿದ ಮಂತ್ರಿ ದಿನೇಶ್ ಗುಂಡೂರಾವ್ ಪಾತಿರ್ದು ನನದ ವರ್ಷದ್ದು ಮೈಸೂರು ಮಡಿಕೇರಿದ ಮಾದರಿಡೆ ಕುಡ್ಲಾ ದಸರುಗು ಅನುದಾನ ಕೊರಪನ ಬಗೆಟ್ ಮುಖ್ಯ ಮಂತ್ರಿಲಡ ಚರ್ಚೆ ಮಂತದ ನಿರ್ಧಾರದೆತ್ತನುಂಡು ದಸರಾ ಮೆರವಣಿಗೆ ರಾಜ್ಯ ಸರ್ಕಾರದೇ ಕಲಾಕೂಟದಲ್ಲಿನ ಕಡಪಡ್ದು ಕೊರಪನೊಂದು ಪಂಡಿರ. ಕರ್ನಾಟಕದಲ್ಲಿ ನಾವೆಲ್ಲ ಮೈಸೂರು ದಸರಾ ಅಂತ ಮಾತಾಡ್ತೀವಿ. ಅದೇ ರೀತಿಯಾಗಿ ಕೊಡಗಿನಲ್ಲೂ ಕೂಡ ಮಡಿಕೇರಿಯಲ್ಲಿ ದಸರಾದ ಬಗ್ಗೆ ಹೆಚ್ಚು ಅದಕ್ಕೆ ಜನ ಅದರ ಬಗ್ಗೆನೂ ಮಾತನಾಡ್ತಾರೆ. ಆದರೆ ನನಗನ್ಸುತ್ತೆ ಈಗ ಯಾವ ರೀತಿಯಾಗಿ ಇಲ್ಲಿ ಮಂಗಳೂರಿನಲ್ಲಿ ದಸರಾ ಮಹೋತ್ಸವ ಆಚರಣೆ ನಡೀತಾ ಇದೆ, ಇದು ಬರುವಂಥ ದಿವಸಗಳಲ್ಲಿ ಅದೇ ಪ್ರಮಾಣದಲ್ಲಿ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಜನ ಇಲ್ಲಿಯ ಮಂಗಳೂರಿನ ದಸರಾವನ್ನು ನೋಡ್ತಕ್ಕಂಥದ್ದಕ್ಕೆ ಆಗಮಿಸೋದಕ್ಕೆ ಈಗಾಗಲೇ ಪ್ರಾರಂಭ ಆಗಿದೆ. ಇನ್ನೂ ಹೆಚ್ಚಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬೇತೆ ಬೇತೆ ವಲಯದ ಮಲ್ಲ ಸಾಧಕರನ್ನ ಬೆದ್ರದ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಗುರುಕಾರ್ಯರು ಡಾಕ್ಟರ್ ಮೋಹನ ಆಳ್ವ, ಬಂಟ್ವಾಳದ ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರದ ತಾಪಕರು ಡಾಕ್ಟರ್ ತುಕಾರಾಮ ಪೂಜಾರಿ, ಲೇಡಿ ಘೋಷಣ ಆಸ್ಪತ್ರೆದ ವೈದ್ಯಾಧಿಕಾರಿ ಡಾಕ್ಟರ್ ದುರ್ಗಾ ಪ್ರಸಾದ್ರೆಗ್ ಮಂಗಳೂರು ದಸರಾಲೆ ಕೂಡ ವಿಶೇಷ ಸಮ್ಮಾನದ ಮರ್ಯಾದೆ ಮಲ್ತಿರ. ಬಾಯಿ ಬರಂದಿ ಪಶುಕ್ಲನ ಆರೈಕೆ ಮಲ್ಪನ ಸಮಾಜ ಸೇವಕಿ ಶಾಲೆಟ್ ಪಿಂಟೋರಿಗೆ ದಸರಾ ವಿಶೇಷ ಸಮ್ಮಾನದ ಮರ್ಯಾದೆ ಮಲ್ತಿರ.
ಬ್ರಹ್ಮಶ್ರೀ ನಾರಾಯಣ ಗುರುಕ್ಲನ ತತ್ವ ಸಿದ್ಧಾಂತ ಸಾರುನ ಮಂಜಲ್ ಬಾವುಟನು ಕ್ಷೇತ್ರ ಆಡಳಿತ ಮಂಡಳಿ ಗುರುಕಾರ್ಯರ ಜಯರಾಜ್ ಎಚ್ ಸೋಮಸುಂದರನ ಕೈಕು ಕೊಡ್ದು ಮಂತ್ರಿ ರಾಮಲಿಂಗಾರೆಡ್ಡಿ ಕುಡ್ಲಾ ದಸರಾ 2025 ಚಾಲನೆ ಕುರಿಯರು. ಬಿ ಜನಾರ್ದನ ಪೂಜಾರಿಯರು ಗುರುಕಾರ್ಮೆದ ಪಾತ್ರೆ ಪಂಡದು ಮಾತ್ರೆಗಳ ಶ್ರೀ ಗೋಕರ್ಣನಾಥ ಹಬ್ಬಕ್ಕ ಅನ್ನಪೂರ್ಣೇಶ್ವರಿ ದೇವಿನ ಅನುಗ್ರಹ ಪಡೆದು ಎಡೆಪು ಬೈಕಿಯರು. ಈ ದೇವಸ್ಥಾನವನ್ನು ಎದುರಿಗೆ ನಿಮಗೆ ಕಾಣುತ್ತದೆ. ಇಂದಿರಾ ಗಾಂಧಿಯವರು ಇನಾಗರೇಷನ್ ಮಾಡಿದ್ದಾರೆ ಅಂತ ದೇಶದಲ್ಲಿ ಯಾವ ದೇವಸ್ಥಾನವನ್ನು ಕೂಡ ಇಂದಿರಾ ಗಾಂಧಿಯವರು ಇನಾಗರೇಟ್ ಮಾಡಿದ್ದಿಲ್ಲ, ಉದ್ಘಾಟನೆ ಮಾಡಿದ ಇಲ್ಲ. ಅವರು ಮಾಡಿದ ಇಡೀ ದೇಶದಲ್ಲಿ ಒಂದು ದೇವಸ್ಥಾನ ಇದ್ದರೆ ಅದು ಕುದ್ರೋಳಿ ಗೋಕರ್ಣನಾಥ ದೇವಸ್ಥಾನ. ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ, ವಿಧಾನ ಪರಿಷತ್ ಸದಸ್ಯರು ಡಾಕ್ಟರ್ ಮಂಜುನಾಥ ಭಂಡಾರಿ ಬಕ ಐವನ್ ಡಿಸೋಜಾ, ದುಂಬುದ ಮಂತ್ರಿ ಬಿ ರಾಮನಾಥ್ ರೈ, ಶಾಸಕರು ಬಕ ಮುಖ್ಯ ಸಚೇತಕರು ಅಶೋಕ್ ಪಠಾಣ್, ದುಂಬುದ ಶಾಸಕರು JR ಲೋಬೋ, KPCC ಪ್ರಧಾನ ಕಾರ್ಯಂತರ ಮಿಥುನ್ ರೈ ವಿನ್ಯರಾದ ಪಾಲ್ಗೊಂಡರು. ಕ್ಷೇತ್ರಾಡಳಿತ ಮಂಡಳಿ ಒತ್ತು ಗುರುಕಾರ್ತಿ ಊರ್ಮಿಳಾ ರಮೇಶ್, ಟ್ರಸ್ಟಿ ಲೈನ ಸಂತೋಷ್ ಜೆ ಪೂಜಾರಿ, ಕೃತಿನ್ ಡಿ ಅಮೀನ್, ಅಭಿವೃದ್ಧಿ ಸಮಿತಿ ಗುರುಕಾರ್ಯರ ದೇವೇಂದ್ರ ಪೂಜಾರಿ, ಒತ್ತು ಗುರುಕಾರ್ಯರ ಡಾಕ್ಟರ್ BJ ಸುವರ್ಣ, ಸದಸ್ಯರ ಹರಿಕೃಷ್ಣ ಬಂಟ್ವಾಳ, ಕಿಶೋರ ದಂಡಗೇರಿ, ದುಂಬುದ ವಿಧಾನ ಪರಿಷತ್ ಸದಸ್ಯರಾದ ಪುನಃ ಹರೀಶ್ ಕುಮಾರ್ ಈ ಪೊರ್ತುಡಿತ್ಯರ. ಸ್ಮಿತೇಶ್ ಎಸ್ ಬಾರಿಯ ಕಾರ್ಯಕ್ರಮ ಸುಧಾರ್ತಿರು. ಮುಡಿಪುಡು 10 ಎಕರೆ ಜಾಗದ ವಾಹನ ಚಾಲನಾ ತರಬೇತಿ ಕೇಂದ್ರದ ಅಭಿವೃದ್ಧಿಗೆ ಹೆಚ್ಚಿಗೆ ಒತ್ತು ಕೊರ್ಪುಣಂದು ರಾಜ್ಯದ ಸಾರಿಗೆ ಮಂತ್ರಿ ರಾಮಲಿಂಗಾರೆಡ್ಡಿ ಪಂತೆರ್ ಮುಡಿಪುದ ವಾಹನ ಚಾಲನಾ ತರಬೇತಿ ಕೇಂದ್ರಗೂ ಪೋದು ಆರು ಸುದ್ದಿಕೊಟ್ಟಡು ಪಾತಿರಿಯರು. ಉಳ್ಳಾಲ ತಾಲೂಕದ ಮುಡಿಪುಡು ಕಟ್ಟೊಂದುಪ್ಪನ ವಾಹನ ಚಾಲನಾ ತರಬೇತಿ ಕೇಂದ್ರದ ಕಾರ್ಯಾಲಯದ ಬಿಂದೊನ್ನ ರಾಜ್ಯದ ಸಾರಿಗೆ ಮಂತ್ರಿ ಬಕ ಧಾರ್ಮಿಕ ದತ್ತಿ ಇಲಾಖೆದ ಮಂತ್ರಿ ರಾಮಲಿಂಗಾರೆಡ್ಡಿ ಸುದ್ದಿಕೊಟ್ಟಡು ಪಾತಿರ್ದು ಮುಡಿಪುದ 10 ಎಕರೆ ಜಾಗಡುಪ್ಪನ ಗಾಡಿ ಬುಡ್ಪನ ಕಲ್ಪನ ಕೇಂದ್ರದ ಬುಲೆಚಿಲ್ಗೆ ಹೆಚ್ಚಿಗೆ ಒತ್ತು ಕೊರ್ಕೊಂಡು ಅವಳು ಇಂಚಿನ ಮಾತ ಸುಧಾರಣೆ ಮಲ್ಪಲಿಂದ ಪನ್ಪನ ವಿಚಾರದ ಬಗೆಟ್ ಚಿಂತನೆ ನಡಪಾದ ಪ್ರಸ್ತಾವನೆ ಸಂದಾಯರ ತರಬೇತಿ ಕೇಂದ್ರದ ಪ್ರಿನ್ಸಿಪಾಲರಿಗೆ ನಿರ್ದೇಶನ ಕೊಡ್ತೊಂದು ಪಂಡ್ಯರ. ಈ ಕೇಂದ್ರಡು ಪ್ರಯೋಗ ಆದ ಕಲ್ಪಾಯರೆ ಒಂಜಿ ಲಾರಿನ ಒದಗಾವುಂಡು 50 ಜನ ವಾಸ ಮಲ್ಪರೆ ಹಾಸ್ಟೆಲ್ ಅವಕಾಶ ಉಂಡು ಅಂಡ ಏರ್ಲ ಒಂತುಜಿರು ಭತ್ತದ ಪೋಪಿರು ಕುಡ್ಲ ತಂದೆ ಬೇತ ಜಿಲ್ಲೆಡ್ದ ಬರೆಯರೆ ಯಾರು ಎತ್ತೆ ಎಲ್ಲಿಯ ಮೋಟಾರ್ ಗಾಡಿ ಬೊಕ್ಕ ಮಾಮಲ್ಲ ಗಾಡಿಲೆನ್ ಬುಡ್ಪನ ಕಲ್ಪಾಯರೆ ಅವಕಾಶ ಉಂಡು. ನನ್ನ ಮಿತ್ತಗ ರಡ್ಡು ಚಕ್ರದ ಗಾಡಿಲೆನ ಪರೀಕ್ಷೆಗಾದ ಬುಡ್ಪನ ಒಂಜಿ ದಿನದ ತರಬೇತಿಗೆ ಅವಕಾಶ ಮಂತು ಕೊರ್ಪುಣಂದು ಮಂತ್ರಿ ರಾಮಲಿಂಗಾರೆಡ್ಡಿ ಮಾಹಿತಿ ಕೊರಿಯರು. ಒಂದಿನ ಮಟ್ಟಿಗೆ ಟ್ರೈನಿಂಗ್ ಕೊಡ್ತಾರೆ. ಆಮೇಲೆ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಸುಮಾರು 36 ಜನ ಬಂದಿದ್ದರು. ಒಂದಿನ ಅವಕ್ಕೆ ಟ್ರೈನಿಂಗ್ ಕೊಟ್ಟು ಅವರಿಗೆ ಸರ್ಟಿಫಿಕೇಟ್ ಕೊಟ್ಟು ಕಳಿಸ್ತಾರೆ. ಅಲ್ಲಿ ಅಂದರೆ ಥಿಯರಿ ಇರುತ್ತೆ ಅಷ್ಟೇ. ಅಲ್ಲಿ ನಮ್ಮ ಪ್ರಿನ್ಸಿಪಾಲು ಪ್ರಾಕ್ಟಿಕಲ್ಲು ಇರಬೇಕು ಅಂತ ಹೇಳಿದ್ದಾರೆ. ಅಂದರೆ ಒಂದು ಲಾರಿ ಒಂದು ಅಥವಾ ಬಸ್ ಒಂದು ಕೊಡಿಸಿ ಅಂತ ಹೇಳಿದ್ದಾರೆ. ನಾನು ನಮ್ಮ KSRTCನಲ್ಲಿ ಅದನ್ನು ಒಂದು ಕೊಡಿಸ್ತೀನಿ. ಇಲ್ಲಾಂದರೆ ನೆಕ್ಸ್ಟ್ ಬಜೆಟಲ್ಲಿ ಲಾರಿ ಒಂದು ಅಥವಾ ಬಸ್ಸು ಅದು ಹೊಸದಾಗಿ ಡ್ರೈವಿಂಗ್ ಕಲ್ತಿರ್ತಕ್ಕಂಥವ್ರಿಗೆ ಟ್ರೈನಿಂಗ್ ಕೊಡುವಂಥದ್ದು ಒಂದು 15 ದಿನ ಅಥವಾ 20 ದಿನ ಮತ್ತು ಹಾಸ್ಟೆಲ್ ಫೆಸಿಲಿಟೀಸು ಕೊಟ್ಟು ಈಗಲೂ ಅಷ್ಟೇ ಈಗ ಬಂದಿರ್ತಕ್ಕಂಥ ಊಟದ ವ್ಯವಸ್ಥೆ ಎಲ್ಲ ಕೂಡ ಮಾಡಿರ್ತಾರೆ. ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಅವ್ರು ಹೇಳಿದ್ರು. ಅದಕ್ಕೆ ನಮ್ಮ ಕಮಿಷನರು ಈ ಸ್ಕಿಲ್ ಡೆವಲಪ್ಮೆಂಟ್ ಕಮಿಷನ್ನ ಬೆಂಗಳೂರು ಹೋದ್ಮೇಲೆ ಕಳಿಸೋಣ ಅಂತ ಹೇಳಿದ್ದಾರೆ. ಕರೆಸಿ ಅವ್ರ ಜೊತೆ ಟೈಅಪ್ ಮಾಡಿಕೊಂಡು ಟ್ರೈನಿಂಗ್ ಕೊಡೋದು ಒಂದು. ಎರಡನೇದಾಗಿ 2 ವೀಲರ್ಸು ಕೂಡ ಈಗ ಏನು ಯಾವ ರೀತಿ ಬಂದು 4 ವೀಲರ್ಸ್ ಅವ್ರಿಗೆ ಒಂದಿನ ಟ್ರೈನಿಂಗ್ ಕೊಡ್ತಾರೆ, ಅದನ್ನು 2 ವೀಲರ್ಸು ಈಗ ಡ್ರೈವಿಂಗ್ ಲೈಸೆನ್ಸ್ ತೊಗೊಂಡ್ಮೇಲೆ ಒಂದಿನ ಕಡ್ಡಾಯವಾಗಿ ಅಲ್ಲಿ ಮಾಡಬೇಕಾದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ಇದೆಲ್ಲ ಮಾಡಿದ್ರೆ ಏನಾಗುತ್ತೆ, ಒಳ್ಳೆ ಡ್ರೈವರ್ಸು ಅವರು ಸ್ವಂತ ಇರ್ಬೋದು ಅಥವಾ ಬಾಡಿಗೆಗೆ ಓಡಿಸುವಂಥ ವಾಹನಗಳಿರ್ಬೋದು. ಒಳ್ಳೆ ಟ್ರೈನಿಂಗ್ ಇದ್ದರೆ ಆಕ್ಸಿಡೆಂಟ್ ಪ್ರಮಾಣ ಕಡಿಮೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ಥರ ಮಾಡಿ ಅಂತ ಸಲಹೆ ಕೊಟ್ಟಿದ್ದಾರೆ. ಒಂದು ಪ್ರಪೋಸಲ್ ಕೊಡಿ ಅಂತ ಹೇಳಿದ್ದೀನಿ. ಅದನ್ನು ಮುಂದಿನ ವರ್ಷದಿಂದ ಅದನ್ನು ಮಾಡೋದಕ್ಕೆ ಪ್ಲಾನ್ ಮಾಡಿದ್ದೀವಿ. ಏರನಾಡಲ ಗಡಿಪಾರು ಮಲ್ಪಡುಂದಾಂಡ ಸರ್ಕಾರದ ಮನಸ್ಸಿಗೆ ಬತ್ತಿನಂಚ ಮಲ್ಪರೆ ಅಪುಜಿ ಕಾರಣ ಇಜ್ಜಂದೆ ಗಡಿಪಾರು ಮಲ್ಪರೆ ಅಪುಜಿಂದು ಗ್ರಾಮೀಣಾಭಿವೃದ್ಧಿ ಬೊಕ್ಕ ITBT ಮಂತ್ರಿ ಪ್ರಿಯಾಂಕ ಖರ್ಗೆ ಕುಡ್ಲಡ್ಪಾಂತೆರ್. ಮಹೇಶ್ ಶೆಟ್ಟಿ ತಿಮುರುಡಿಯರನ್ನು ಗಡಿಪಾರು ಮಂತಿನ ಬಗೆಟ್ ರಾಜ್ಯದ ಗ್ರಾಮೀಣಾಭಿವೃದ್ಧಿ ಬೊಕ್ಕ ITBT ಮಂತ್ರಿ ಪ್ರಿಯಾಂಕ ಖರ್ಗೆ ಸುದ್ದಿ ಮಾಧ್ಯಮದ ಕ್ರೀಡ ಪಾತ್ರದ ಅಭಿಪ್ರಾಯ ತೆರಿಪಾದೆರ್.
ಏರನಾಡಲ ಗಡಿಪಾರು ಮಲ್ಪಡುಂದಾಂಡ ಸರ್ಕಾರದ ಮನಸ್ಸು ಬತ್ತಿನಂಚ ಮಲ್ಪರಾಪುಜಿ ಕೆಲವೊಂಜಿ ಮಾನದಂಡ ಉಪ್ಪುಂಡು ಕೋರ್ಟ್ಗೆ ಪೋದು ಅವಲವುಲು ಚರ್ಚೆ ಮಲ್ಪುಂಡು ಕಾರಣ ಇಜ್ಜಂದೆ ಗಡಿಪಾರು ಮಲ್ಪರೆ ಆಪುಜಿಂದ ಪ್ರತಿರಿಪಾಯರು ಕೇಸ್ ಅಕೀರಿ ಮಲ್ಪರೆ ತಿಮ್ಮರೋಡಿಯರೇನ ಗಡಿಪಾರು ಮಲ್ತದಂಡು ಪನ್ಪನ ಆರೋಪದ ಬಗೆಟ್ ಸುದ್ದಿಗಾರರನ್ನ ಪ್ರಶ್ನೆಗೆ ಉತ್ತರ ಕೊರ್ನ ಮಂತ್ರಿಯರು ತಿಮ್ಮರೋಡಿ ಬೊಕ್ಕ ಗಿರೀಶ್ ಮಟ್ಟಣ್ಣನವರು ವಾಗರಡಿ ಡುಬುಲೇನಿ ಅಕಲ್ದಾನೆ ಕಾಂಗ್ರೆಸ್ ತಕ್ಲ ಸೇವಾದಳ ತಕ್ಲ ಅಂದ ಪ್ರಿಯಾಂಕಾ ಖರ್ಗೆ ಪ್ರಶ್ನೆ ಪಾಡಿಯರು ಅಕ್ಲು ಬಿಜೆಪಿ ತಕ್ಲು ಗಿರೀಶ್ ಮಟ್ಟಣ್ಣನವರ್ ಬಿಜೆಪಿದ ಅಧಿಕೃತ ಅಭ್ಯರ್ಥಿ ಬಿಜೆಪಿ ಬಿ ಫಾರಂ ತೊಂದಿರ ಮುಕ್ಲು ಮಾತ ಒಂದು ವೇಗರಡಿಡುಬುಲೈ ನಕ್ಲು ಒಂದು RSS ವರ್ಸಸ್ RSS ಓದಂಟ ದಯಮಲ್ತದ RSS ಲಡಾಯಿನ ಕನತದ ಸರ್ಕಾರಗೂ ಪತ್ತಾವಡಿ ಎಂಕ್ಲಿಗೆ ಈ ಬಗೆಟು ಉಮೇದಿಜ್ಜಿ SIT ತನಿಖದ ಅಧಿಕಾರಿನ ಬಗೆಟ್ ಎಂಕ್ಲು ಪಾತೆರೆ ರ್ಯಾಪುಜಿ ತನಿಖೆಯ ನಡ್ತೊಂದುಂಡು ಅವಳು ದಾನೆ ಹತ್ತನಂದು ಎರೆಗ್ಲ ಗೊತ್ತಿಜ್ಜಿ ಬಿಜೆಪಿ ದಕ್ಲೆಗೂ ಗೊತ್ತಿತ್ತಂಡ ಸಂತೋಷ ಷಡ್ಯಂತ್ರ ಪಂಡೆ ಎಂಚಿನಂದು ಪನ್ಪನೇನು ಬಿಜೆಪಿ ದಕ್ಲು ಪನ್ನಡ ಸೌಜನ್ಯ ಕೇಸಿಡ್ಲ ಅಂದೊಂದು ಪನ್ಪೇರು ಧರ್ಮಸ್ಥಳ ಚಲೋಲ ಅಕ್ಲೆ ಮಲ್ಪೇರು ಬಿಜೆಪಿ ದಕ್ಲು RSS ಬೊಕ್ಕ RSS ನಡುತ ಗಲಾಟೆಡು ತಿಕಲ್ದು ಬುಡ್ದೇರು ವೇದಿಕೆದ ಮಿತ್ತು ಪೋನಗ ಒಂಜಿ ಜಪ್ಪುನಗ ಬೊಕ್ಕೊಂಜಿ ರೀತಿಡು ಪಾತೆರೊಂದುಲ್ಲೆರಂದು ಮಂತ್ರಿ ಪ್ರಿಯಾಂಕಾ ಖರ್ಗೆ ಪಂಡೇರು. ನೋಡಿ, ಗಡೀಪಾರು ಆದೇಶ ಇವತ್ತು ಕಾನೂನು ಪ್ರಕಾರನೇ ಆಗ್ತದೆ. ಯಾರಿಗಾದರೂ ಗಡೀಪಾರು ಮಾಡಬೇಕಾದ್ರೆ ಸುಮ್ಮನೆ ನಾವು ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಕೆಲವು ಮಾನದಂಡಗಳಿರ್ತವೆ. ಆ ಮಾನದಂಡಗಳು ಫುಲ್ಫಿಲ್ ಆದರೆ ಮಾಡ್ತಾರೆ. ಆದರೆ ಇದಕ್ಕೆ BJP ಏನು ಬೇನೆ ಆಗ್ತಾಯಿದೆ ನೋಡಿ. ಇದು ಇಡೀ ಪ್ರಕರಣ ಏನಿದೆ RSS ವರ್ಸಸ್ RSS ಇದೆ. ಸುಮ್ಮನೆ ಸರ್ಕಾರಕ್ಕೆ ಯಾಕೆ ತಂದು ಇದಕ್ಕೆ ಲೇಪ್ ಹಚ್ತಾ ಇದ್ದೀರಾ? ಇದಕ್ಕೆ ಅವರೇನೋ ಈಗ ಒಬ್ಬ ವ್ಯಕ್ತಿ ಬಂದುಬಿಟ್ಟು 164 ಅಡಿನಲ್ಲಿ ಕೋರ್ಟ್ ಜಡ್ಜ್ ಮುಂದೆ ಸ್ಟೇಟ್ಮೆಂಟ್ ಕೊಟ್ಟರು. ಅದ್ರ ಮೇಲೆ ಆ್ಯಕ್ಟ್ ಮಾಡೋದು ನಮ್ಮ ಜವಾಬ್ದಾರಿ. ಆ್ಯಕ್ಟ್ ಮಾಡಿರಲಿಲ್ಲ ಅಂದರೆ ನೀವು ಯಾಕೆ ಆ್ಯಕ್ಟ್ ಮಾಡಿಲ್ಲ ಅಂತ ಕೇಳ್ತಿದ್ರು. ಆ್ಯಕ್ಟ್ ಮಾಡಿದ್ರೆ SIT ಮಾಡಿದ್ರೆ ಇದು ಏನೋ ಧರ್ಮಾಧಿಕಾರಿಗಳಿಗೆ ನೀವು ಕಳಂಕ ತರ್ತಾ ಇದ್ದೀರಂತ. ಏನು BJP ಅವ್ರಿಗೆ ಏನಾದರೂ ತಲೆ ಬುಡ ಏನಾದರೂ ಅರ್ಥ ಆಗಂಗೆ ಮಾಡ್ತಾ ಇರ್ತಾರಾ ಹೇಳಿ? ಕರ್ನಾಟಕ ಡಿಜಿಟಲ್ ಅಕಾನಮಿ ಮಿಷನ್ದ 5ನೇ ಆವೃತ್ತದ ಟೆಕ್ನೋವಾಂಜ 2025 ತಾಂತ್ರಿಕ ಸಮ್ಮೇಳನ ಕುಡ್ಲದ TMA ಕನ್ವೆನ್ಷನ್ ಸೆಂಟರ್ நடத்தின ರಾಜ್ಯದ ITBT ಮಂತ್ರಿ ಪ್ರಿಯಾಂಕ್ ಖರ್ಗೆ ಸಮ್ಮೇಳನಡು ಪಾಲ್ಗೊಂಡಿರು. ಕರ್ನಾಟಕ ಡಿಜಿಟಲ್ ಅಕಾನಮಿ ಮಿಷನ್ದ 5ನೇ ಆವೃತ್ತಿದ ಟೆಕ್ನೋವಾಂಜ 2025 ತಾಂತ್ರಿಕ ಸಮ್ಮೇಳನ ಕುಡ್ಲದ TMA ಕನ್ವೆನ್ಷನ್ ಸೆಂಟರ್ ಅಟ್ಟಣೆ ಮಲ್ತದಿತ್ತದ ರಾಜ್ಯದ ITBT ಬೊಕ ಗ್ರಾಮೀಣಾಭಿವೃದ್ಧಿ ಮಂತ್ರಿ ಪ್ರಿಯಾಂಕಾ ಖರ್ಗೆ ಸಮ್ಮೇಳನಡು ಪಾಲ್ಗೊಂಡಿರು. ಮಂತ್ರಿ ಪ್ರಿಯಾಂಕಾ ಖರ್ಗೆ ಪಾತಿರ್ದು IT ಕ್ಷೇತ್ರಡು ಕುಡ್ಲನು ನನದ 5 ವರ್ಷಲಡು ರಾಜ್ಯದ ರಡ್ಡನೆ ಬೆಂಗಳೂರು ಅದು ಬುಲೆಚಲ್ ಮಲ್ಪರೆ ಉದ್ದೇಶ ಉಂಡು. ಈ ದಿಟ್ಟಿಡು ಕುಡ್ಲಡು ಬಾರಿ ಮಲ್ಲ ಟೆಕ್ ಪಾರ್ಕ್ ಕಟ್ಟುನ ಉದ್ದೇಶದಿ ಒಂದುಂಡು. ನನದ ಮಂತ್ರಿ ಮಂಡಲ ಸಭೆಟಿ ಪ್ರಸ್ತಾಪನೆ ದುಂಬುದಿದ್ದು ಒಪ್ಪಿಗೆ ತನೊಂದು ಪಂಡೇರ. ಕುಡ್ಲಡು 3 ಎಕರೆ ಜಾಗದ ಟೆಕ್ ಪಾರ್ಕ್ ಕಟ್ಟೆರೆ ಉದ್ದೇಶದಿ ಒಂದುಂಡು. ಒಂದು 3 ಲಕ್ಷ ಚದರ ಅಡಿ ವಿಸ್ತಾರದ ಕಟ್ಟೋಣ ಬೊಕ್ಕ 3 ಸಾರ್ವಜನ ಕೆಲಸದ ಕಾರ್ಯಮಲ್ಪನ ಸಾಮರ್ಥ್ಯ ಒಪ್ಪುಂಡು. ಇತ್ತೆ ರಾಜ್ಯದ ಒಟ್ಟು GDPಡು 140 ಪಾಲು ಬೆಂಗಳೂರು ಬೊಕ್ಕ 5/4 ಕುಡ್ಲೋಡು ಉಂಡು. ಕುಡ್ಲ ಸೇರ್ನಂಚ ಬೇತೆ ಜಿಲ್ಲೆನ ಪಾಲು ಹೆಚ್ಚ ಮಲ್ಪಡೆ ಆತನಂದು ಪಂಡಿರ. ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ ಪಾತಿರ್ದ ಕರ್ನಾಟಕ ಡಿಜಿಟಲ್ ಅಕಾನಮಿ ಮಿಷನ್ ರಾಜ್ಯ ಸರ್ಕಾರ ಟೆಕ್ನೋವಾಂಜ ಕಾರ್ಯಕ್ರಮಕ್ಕೂ ಮೇದುಕೊರ್ನ ಮೆಚ್ಚುನ ಸಂಗತಿ. ಜಿಲ್ಲೆದ ಬಂದರು ಸೇರ್ನಂಚ ಸಾಧ್ಯ ಒಪ್ಪುನ ಬೇತೆ ಉದ್ಯಮ ವಲಯಡು ಬಂಡಾಲಪಾಡುನೇನೆ ಹೆಚ್ಚ ಮಲ್ತದ ಅಭಿವೃದ್ಧಿದ ದಿಟ್ಟೆಡು ಜನಪ್ರತಿನಿಧಿಗಳು ಒಂಜಾದ ಕಾರ್ಯ ಮಲ್ಪಡಾತನಂದು ಪಂಡಿರ. ಕರ್ನಾಟಕ ಡಿಜಿಟಲ್ ಅಕಾನಮಿ ಮಿಷನ್ದ ಕಾರ್ಯರು BV ನಾಯ್ಡು ಬೆಂಗಳೂರದ STPI ಸಂಸ್ಥೆದ ನಿರ್ದೇಶಕರ ಸಂಜಯ್ ತ್ಯಾಗಿ ಸಮ್ಮೇಳನ ಉದ್ದೇಶಿಸಿದ ಪಾತಿರಿಯರು. ವಿಧಾನ ಪರಿಷತ್ ಸದಸ್ಯರು ಡಾಕ್ಟರ್ ಮಂಜುನಾಥ ಭಂಡಾರಿ, ಶಾಸಕರು ವೇದವ್ಯಾಸ ಡಿ ಕಾಮತ್, ಹಿರಿಯ ಅಧಿಕಾರಿ LK ಅತೀಕ್, ರಮಣರೆಡ್ಡಿ ಸಮ್ಮೇಳನಡು ಪಾಲ್ಗೊಂಡಿರು. ಬಿಯಾಂಡ್ ಬೆಂಗಳೂರನ್ನು ನಾಟ್ ಜಸ್ಟ್ ಇನ್ ವರ್ಡ್ಸ್ ಇಟ್ ಇನ್ ಆ್ಯಕ್ಷನ್ ಮಾಡುವಂಥ ಒಂದು ಪ್ರಯತ್ನ ಏನು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ವಿಶೇಷವಾಗಿ ಅವರಿಗೆ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಮಂಗಳೂರಿನ ಮತ್ತು ಈ ಭಾಗದ ಸಮಸ್ತ ನಾಗರಿಕರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಐ ಆಲ್ಸೋ ಅಶ್ಯೂರ್ ಯು that as the member of parliament of this region and all elected representatives of this region, we are truly with you in this effort. ಮತ್ತು ನಾವೆಲ್ಲ ಒಟ್ಟಾಗಿ ಸೇರಿ ಮಂಗಳೂರಿನ ಸಾಧ್ಯತೆಗಳನ್ನು ಅನಾವರಣಗೊಳಿಸುವಂಥ, ಪಾಸಿಬಿಲಿಟೀಸನ್ನು ರಿಯಲೈಸ್ ಮಾಡುವಂಥ ಮತ್ತು ಪೊಟೆನ್ಷಿಯಲನ್ನು ಫುಲ್ಲಿ ರಿಯಲೈಸ್ ಮಾಡುವಂಥ ಈ ಪ್ರಯತ್ನದಲ್ಲಿ ಒಟ್ಟಾಗಿ ಒಂದಾಗಿ ಸೇರಿ ಕೆಲಸ ಮಾಡೋಣ. 5 ವರ್ಷದಲ್ಲಿ ನಾವೆಲ್ಲರೂ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ರೆ, ನಮ್ಮೆಲ್ಲ ರಾಜಕೀಯ ಬದಿಗೆ ಒತ್ತಿಟ್ರೆ 100% ನಾವು ಮಾಡ್ಬೋದು. ನೀವು AI ಮಿಷನ್ ಮಾಡ್ತೀರಾ,
we are the state to do that. You want to do in cyber security, we are the state to do that. ನೀವು ಅಮೃತ್ ಕಾಲ ನೀ ವಿಕಸಿತ್ ಭಾರತ ನೀ ಸ್ಕಿಲ್ ಇಂಡಿಯಾ ನೀ ಡಿಜಿಟಲ್ ಇಂಡಿಯಾ ನೀ ಮೇಕ್ ಇನ್ ಇಂಡಿಯಾ ನೀವು ಏನೇ ಘೋಷಣೆ ಕೊಟ್ಟರು ಕೂಡ ನಮ್ಮ ಕರ್ನಾಟಕ ರಾಜ್ಯ ಮತ್ತು ನಮ್ಮ ಸರ್ಕಾರ ಅದನ್ನು ಪ್ರಾರಂಭ ಮಾಡಲಿಕ್ಕೆ ತಯಾರಿದೆ. ಮಾಣಿಲ ಶ್ರೀಧಾಮದ ಶ್ರೀದುರ್ಗಾ ಮಹಾಲಕ್ಷ್ಮಿ ದೇವಸ್ಥಾನಡು ಅಕ್ಟೋಬರ್ 3 ಮಾರ್ನಿಮಿದ ಉಚ್ಚಯ ನಡ್ತೊಂದುಂಡು ಸುರುತ ದಿನ ಕೊಪ್ಪರಿಗೆ ಮೂರ್ತಾದ ಚಂಡಿಕಾಯಾಗ ನಡಪಾಯರು. ಬಂಟ್ವಾಳ ತಾಲೂಕದ ಮಾಣಿಲ ಶ್ರೀಧಾಮದ ಶ್ರೀ ದುರ್ಗಾ ಮಹಾಲಕ್ಷ್ಮಿ ದೇವಸ್ಥಾನಡು ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯರ್ನ ದುಂಬಾಳ್ತೆಡು ಶರನ್ನವರಾತ್ರಿ ಮಾರ್ನಿಮಿದ ಉಚ್ಚಯ ಒಟ್ಟು 14 ದಿನ ನಡ್ತೊಂದುಂಡು. ಸುರುತ ದಿನ ಕಾಂಡೆ ದ್ವಾದಶ ನಾಳಿಕೆಯರ ಅಷ್ಟ ದ್ರವ್ಯುರ್ದು ಮಹಾಗಣಪತಿ ಹೋಮ ನಡಪಾದು ಕೊಪ್ಪರಿಗೆ ಮೂರ್ತ ಮಲ್ತೆರ ಪಂಚಾಮೃತ ಅಭಿಷೇಕ ಕುಂಬೇಶ್ವರಿ ಪೂಜೆ ನಾಗದೇವರಿಗೆ ಪೇಡ್ದ ಅಭಿಷೇಕ ಗುರುಪೂಜೆ ಮಲ್ತದ ಚಂಡಿಕಾಯಾಗ ಸುರುವಾಂಡ ಭಜನಾ ಸಂಕೀರ್ತನೆ ಸಾಮೂಹಿಕ ಕುಂಕುಮಾರ್ಚನೆ ಹಿಡಿದು ಬೊಕ್ಕ ಚಂಡಿಕಾಯಾಗದ ಪೂರ್ಣಾಹುತಿ ಆಂಡ್ ಮಧ್ಯಾಹ್ನ ಮಹಾಪೂಜೆ ಆದ ಭಕ್ತರಿಗೆ ಪ್ರಸಾದ ಪಟ್ಟಿಯರ ಬಯ್ಯಗ ದೀಪ ಪ್ರತಿಷ್ಠೆ ಆದ ದುರ್ಗಾ ನಮಸ್ಕಾರ ಪೂಜೆ ಲಲಿತಾ ಸಹಸ್ರ ನಾಮಾರ್ಚನೆ ಆದ ರಾತ್ರಿ ಪೂಜೆ ಮಲ್ತೆರ. ಶ್ರೀ ಮಹಾಲಕ್ಷ್ಮಿ ಸೇವಾ ಪ್ರತಿಷ್ಠಾನದ ಆಡಳಿತ ಟ್ರಸ್ಟಿ ಬೊಕ್ಕ ಟ್ರಸ್ಟಿಲು ಶ್ರೀ ಮಹಾಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್, ಶ್ರೀ ಮಹಾಲಕ್ಷ್ಮಿ ಎಜುಕೇಷನಲ್ ಟ್ರಸ್ಟ್, ಶ್ರೀಧಾಮ ಸೇವಾ ಸಮಿತಿ, ಶ್ರೀ ಮಹಾಲಕ್ಷ್ಮಿ ಮಹಿಳಾ ಸೇವಾ ಸಮಿತಿ ಬೊಕ್ಕ ಶ್ರೀಧಾಮ ಮಿತ್ರ ವೃಂದ ಎಂದ ಗುರುಕಾರ್ಯರ ಬೊಕ್ಕ ಮಾತಾ ಸದಸ್ಯರು ಊರು ಪರ ಊರ್ಲಿನ ಭಕ್ತರು ಈ ಪುರ್ತುಡಿತ್ತರ. ಸೆಪ್ಟೆಂಬರ್ 24 ಶಾರದಾ ಪೂಜೆ ಸುರು ಸರಸ್ವತಿಯಾಗ ಅಕ್ಟೋಬರ್ 1 ಮಾರ್ನಿಮಿ ಆಯುಧ ಪೂಜೆ ರಡ್ಡೇಕ್ ವಿಜಯದಶಮಿ ಮೂಜೇಕೆ ಸ್ವಾಮೀಜಿ ಹಿಡಿದು ಮಧುಕರಿ ದತ್ತಯ್ಯಾಗ ಧನ್ವಂತರಿ ಹೋಮ ಚಂಡಿಕಾಯಾಗ ನಡಪರುಂಡು. ನಿತಾಂತ ಕಾಂತ ದಂತ ಕಾಂತಿ ಮಂತ ಕಾಂತ ಕಾಂತ್ಮಜಂ ಅಚಿಂತ್ಯ ರೂಪ ಮಂತಹೀನ ಕಾಳಿಮ್ನೇನು ಸಂಭುಸಂತಾನ್ ಸಾವಿತ್ರ ಸರ್ವಪರ್ವತವಾಸಿನಿ ವೇದರೂಪಿಣಿ ಹೃದಯ ಸ್ವಾಮಿ ಮಾರ್ನಿಮಿದ ಪೊರ್ತುಡು ದುರ್ಗೆ ಆರಾಧನೆ ಹಿಡಿದು ನಮ್ಮ ಶಕ್ತಿ ನನ್ನಲಾತ ಹೆಚ್ಚಾಪುನೊಂದು ಪ್ರೊಫೆಸರ್ ಡಾಕ್ಟರ್ ಸುಪ್ರಿಯಾ ಹೆಗ್ಡೆ ಆರೂರು ಪಂತೆರ ಕುಡ್ಲದ ಎಕ್ಸ್ಪರ್ಟ್ ಸಂಸ್ಥೆಡ ನವಶಕ್ತಿ ವಿಶೇಷ ಕಾರ್ಯಕ್ರಮಟ್ಟು ಆರು ಪಾತಿರಿಯರು ಕುಡ್ಲ ಕುಡಿಯಾಲ ಬೈಲ್ದ ಎಕ್ಸ್ಪರ್ಟ್ ಬರೋ ಸಂಸ್ಥೆಡ ಮಾರ್ನಿಮಿದಲ್ಲಿ ಕೊಡು ನವಶಕ್ತಿ ವಿಶೇಷ ಕಾರ್ಯಕ್ರಮದಿದ್ದಿತ್ತರ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿದ ಮನೋವೈದ್ಯಕೀಯ ವಿಭಾಗದ ಮುಖ್ಯಸ್ಥರ ಪ್ರೊಫೆಸರ್ ಡಾಕ್ಟರ್ ಸುಪ್ರಿಯಾ ಹೆಗ್ಡೆ ಆರೂರು ಮಲ್ಲಬಿನರಾದಿ ಈ ಪೊರ್ತುಡಿತ್ತರ ಮೆರವಣಿಗೆ ನಡಪಾದ ಬಿನ್ನೆರಿನ ಕಾರ್ಯಕ್ರಮಕ್ಕೆ ಎತ್ಕೊಂಡಿರ ಒರಂಬ ಜನ ಪುಂಜೋನೆಕ್ಲು ಒರಂಬ ತುಡಾರ ಬುಲ್ಪ ಪತ್ತಾದ ತುಳುನಾಡ ಪರಂಪರೆದ ನಮೂನೆಡು ನವಶಕ್ತಿ ಕಾರ್ಯಕ್ರಮ ಉದಿಪನಾಂಡ್ ಎಕ್ಸ್ಪರ್ಟ್ ಬರೋ ಸಂಸ್ಥೆಲಿನ ಒತ್ತು ಗುರುಕಾರ್ದಿ ಡಾಕ್ಟರ್ ಉಷಾ ಪ್ರಭಾ ಎನ್ ನಾಯಕ್ ಸುರುತ ಪಾತ್ರ ಪಂಡಿರ ಡಾಕ್ಟರ್ ಸುಪ್ರಿಯಾ ಹೆಗ್ಡೆರೆಗೆ ಸಮ್ಮಾನದ ಮರ್ಯಾದೆ ಮಲ್ತಿರ. ಡಾಕ್ಟರ್ ಸುಪ್ರಿಯಾ ಹೆಗ್ಡೆ ಪಾತ್ರದ ಮಾರ್ನಿಮಿದ ಪೊರ್ತುಡು ದುರ್ಗೆ ಆರಾಧನೆ ಹಿಡಿದ ನವಶಕ್ತಿ ನನಲಾತ ಹೆಚ್ಚುನೊಂದು ಪಂಡಿರ ಎಕ್ಸ್ಪರ್ಟ್ ಬರವು ಸಂಸ್ಥೆಲಿನ ಗುರುಕಾರ್ಯರ ಪ್ರೊಫೆಸರ್ ನರೇಂದ್ರ ಎಲ್ ನಾಯಕ್ ಗುರುಕಾರ್ಮೆ ವಹಿಸ್ತಿದ್ದರ. ಪ್ರಿನ್ಸಿಪಾಲರ್ ಪ್ರೊಫೆಸರ್ ರಾಮಚಂದ್ರ, ಐಟಿ ನಿರ್ದೇಶಕರ ಅಂಕುಶ್ ಎನ್ ನಾಯಕ್, ದೀಪಿಕಾ ಎನ್ ನಾಯಕ್ ಕಾರ್ಯಕ್ರಮಟ್ಟು ಪಾಲ್ಗೊಳ್ಳಿರ.
So Navashakti, when ma'am spoke about the 9 diyas and how each diya symbolizes a goddess, people know today's day, that is the 4th day of Navratri, is for which goddess? It's goddess Kushmanda. So I was reading various versions of today's story. So one version says that goddess Kushmanda symbolizes divine energy, the energy that drives the sun, Surya God. So this energy has the capacity to dissipate darkness. What you are going to do is you have to identify 9 such drawbacks in the descending order and address each and everything. You are the best manager of your time and you are the best psychiatrist for yourself. That you manage, otherwise you may have to consult. But these are all the days where you have to really think that these are all the drawbacks I have which pull us back in becoming the best. Never in the olden days, where female are worshipped or nothing other than the goddess in society, such things were not there. But even then the goddess is shown as a female worship. This is not about women empowerment. I want to make it very clear, this is not at all about women empowerment. This is not Women's Day. This is about that weakest part of each one of us, okay, which is a feminine part. 2025 ಸಾಲ್ಡ್ 300 ಕೋಟಿರ್ದಲ ಹೆಚ್ಚ ಠೇವಣಿ ಒಟ್ಟು ಮಲ್ಪನ ಬೊಕ್ಕ ಇತ್ತೆ ಉಪ್ಪುನ 33 ಶಾಖೆರ್ದಲ ಹೆಚ್ಚ ಶಾಖೆ ಮಲ್ಪನ ಉದ್ದೇಶ ಉಂಡೊಂದು ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಗುರ್ಕಾರ್ಯರ ಚಿತ್ತರಂಜನ್ ಬೋಳಾರ್ ಪಂತೆರ ಆರು ಸಂಘದ ವರ್ಷದ ಸವೆಟ್ ಗುರ್ಕಾರ್ಮೆ ವಹಿಸದ ಪಾತಿರಿಯರ ಕುಡ್ಲದ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ 2024-25 ಸಾಲದ 14ನೇ ವರ್ಷದ ಸಾಮಾನ್ಯ ಸಭೆಯ ಸಂಘದ ಗುರ್ಕಾರ್ಯರ ಚಿತ್ತರಂಜನ್ ಬೋಳಾರ ಗುರ್ಕಾರ್ಮೆಡ ಕುಡ್ಲ ಪಡೀಲ್ದ ಸಂಘದ ಪ್ರಧಾನ ಆಫೀಸ್ ಆತ್ಮಶಕ್ತಿ ಸೌದೊಡು ನಡತಂಡ ಸಂಘದ ಮುಖ್ಯ ಕಾರ್ಯತೋವನಾಧಿಕಾರಿ ಸೌಮ್ಯ ವಿಜಯ್ ವರ್ಷದ ಲೆಕ್ಕಪತ್ರ ದುಂಬುದಿಯರ ಸಂಘದ ಗುರ್ಕಾರ್ಯರ ಚಿತ್ತರಂಜನ್ ಬೋಳಾರ ಪಾತಿರ್ದು ಒಡಿಪು ಸೇರಿದ ದಕ್ಷಿಣ ಕನ್ನಡ ಜಿಲ್ಲೆಡ್ 33 ಶಾಖೆಲು ಉಂಡು 2025-26 ಸಾಲ್ಡ್ ನನಲ ಹೆಚ್ಚ ಶಾಖೆ ಮಲ್ತದ ಹೆಚ್ಚಿಗೆ ಸದಸ್ಯರನ್ನು ಸೇರ್ಸಾದ ಪಾಲು ಬಂಡಾಲುನು 2.5 ಕೋಟಿಗೆ ಹೆಚ್ಚ ಮಲ್ತದ ಬೇತೆ ಬೇತೆ ಯೋಜನೆಡ್ ಸದಸ್ಯರಿಡ್ದು 300 ಕೋಟಿರ್ದಲ ಹೆಚ್ಚ ರೂಪಾಯಿ ಒಟ್ಟು ಮಲ್ತದ 240 ಕೋಟಿರ್ದಲ ಹೆಚ್ಚ ಸಾಲ ಕುರುಪನ ಉದ್ದೇಶ ಉಂಡೊಂದು ಪಂಡ್ಯರ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ವರದಿ ಒಟ್ಸೊಡು 150 ಕೋಟಿ 6 ಲಕ್ಷ ಶೇರ್ ಬಂಡಾಲ 24,000 635 ಬೊಟ್ಟ 14 ಲಕ್ಷ ಠೇವಣಿ ಒಟ್ಟು ಮಲ್ದಂಡ ವರ್ಷದ ಅಕ್ಕೀರಿಗೆ 21,525 ಬೊಟ್ಟ 59 ಲಕ್ಷ ರೂಪಾಯಿ ಸಾಲ ಕೊಡ್ತುಂಡು ಸಂಘದ ಬೆನ್ಪುನ ಬಂಡಾಲ 26,180 ಬೊಟ್ಟ 84 ಲಕ್ಷ ಹೊಂದುದುಂಡು ವರದಿ ವರ್ಷೋಡು 305 ಬೊಟ್ಟ 32 ಲಕ್ಷ ರೂಪಾಯಿ ಒಟ್ಟು ಲಾಭ ಪಡೆನೆವು ಸಂಘದ ಪೆರ್ಮೆ ಆದುಂಡು ಸಂಘದ ಸದಸ್ಯರಿಗೆ ಶೇಕಡ 15 ಡಿವಿಡೆಂಟ್ ಘೋಷಣೆ ಮಲ್ತದೇರ ಬೇತೆ ಬೇತೆ ಕ್ಷೇತ್ರಲೆಡ್ ಸಾಧನೆ ಮಲ್ತಿನ ಬೊಕ್ಕ ಮರ್ಯಾದಿದ ಸ್ಥಾನ ಪಡೆಯನ ಸಂಘದ ಸದಸ್ಯರಿಗೆ ಮರ್ಯಾದೆ ಮಲ್ತೇರ ಪ್ರತಿಭಾ ಪುರಸ್ಕಾರ ಕೊಡ್ದು ಪ್ರೋತ್ಸಾಹ ಕೊರಿಯರ ಸಂಘದ ನಿರ್ದೇಶಕರ ಸಭೆಟ್ ಪಾಲ್ದೊಂಡ್ಯರ ದಿನಗಳಲ್ಲಿ ಈಗಾಗಲೇ ನಾನು ಹೇಳಿದಾಗೆ ವಿದ್ಯಾರ್ಥಿಗಳಿಗೆ ನಾವು ಈಗ ಸನ್ಮಾನ ಮಾಡಿದ್ದೇವೆ. ಅದೇ ರೀತಿಯಲ್ಲಿ SSCಯಲ್ಲಿ ಕೂಡ ನಮ್ಮ ಜಿಲ್ಲೆಯ ವಿದ್ಯಾರ್ಥಿಗಳು ಹೆಚ್ಚು ಮಾರ್ಕು ತೆಗಿಬೇಕೆನ್ನೋ ನಿಟ್ಟಿನಲ್ಲಿ ಈಗಾಗಲೇ ಆಯ್ದ ಸರ್ಕಾರಿ ಶಾಲೆಗಳಲ್ಲಿ ಪ್ರಜಾವಾಣಿ ಪತ್ರಿಕೆಯನ್ನು ಅವರಿಗೆ SLC ಮಕ್ಕಳಿಗೆ ನಾವು ವಿತರಣೆ ಮಾಡುವಂಥ ಕಳೆದ ಬಾರಿ ಕೂಡ ಕೊಟ್ಟಿದ್ದೇವೆ, ಈ ಬಾರಿ ಕೂಡ ಕೊಡ್ತಾ ಇದ್ದೇವೆ. ನಮ್ಮ ತೊಕ್ಕೊಟ್ಟು ಭಾಗದಲ್ಲಿ 2-3 ಶಾಲೆಗೆ ನಾವು ಕೊಡ್ತಾ ಇದ್ದೇವೆ. ಈ ರೀತಿಯ ಒಂದು ಸೇವೆಯನ್ನು ಕೂಡ ನಾವು ಕೇವಲ ವೈದ್ಯಕೀಯ ಸೇವೆ ಅಲ್ಲ, ಶೈಕ್ಷಣಿಕ ಕ್ಷೇತ್ರದಲ್ಲೂ ಕೂಡ ವಿದ್ಯಾರ್ಥಿಗಳು
ಮುಂಚೂಣಿಯಲ್ಲಿ ಇರಲಿ ಅಂತ ಹೇಳಿ ಈ ರೀತಿಯ ಸೇವೆಯನ್ನು ಕೂಡ ಬರ್ತಾ ಇದ್ದೇವೆ. ನಿಮ್ಮ ಸಲಹೆಗಳಿದ್ದಲ್ಲಿ ಸದಾ ನಾನು ಪ್ರಧಾನ ಕಚೇರಿಯಲ್ಲಿ ಬೆಳಗಿನ ಹೊತ್ತಲ್ಲಿ ಲಭ್ಯ ಇರ್ತೇನೆ. ನಿಮ್ಮ ಸಲಹೆ ಸೂಚನೆಗಳಿದ್ರೆ ಯಾವಾಗಲೂ ಕೊಡಿ ಅಂತ ಹೇಳ್ತಾ, ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಗಳ ಪಿಲಿಯೆ ಸುಗ್ಲ ಒಂಜಕೊಂಜಿ ಸಂಬಂಧ ಇದ್ದದ ಮಾರ್ನಿಮಿತ ಪೊರ್ತುಡು ಸಾರಗಟ್ಲೆ ಪಿಲಿಬೊಕ್ಕ ಬೇತೆ ವೇಷಲು ಕಟೀಲಿಗೆ ಬತ್ತದ ನಲಿತದ ಪರಕೆ ಸಂದಾದ ಪೋಪನ ಸಂಪ್ರದಾಯ ಆದ್ಪೋತುಂಡು. ಮಾರ್ನಿಮಿ ಪಂಡ ಐಟ್ ಲಕ್ಕದ ತೋಜಿನವು ಪಂಡ ಅವು ಮಾರ್ನಿಮಿದ ಎಸಲು ಐಟ್ಲ ಮುಖ್ಯ ಆದ ಪಿಲಿ ಎಸ ಪಿಲಿ ಏಸುಗ್ಲ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಗಳ ಒಂಜು ಕೊಂಜಿ ಸಂಬಂಧ ಇದ್ದದ ಸಾರಕಟ್ಲ ವೇಷದಗಳು ಕ್ಷೇತ್ರಗು ಬತ್ತದ ನಲ್ತದ ಪರಕೆ ಪಾಡ್ದ ಪೋಪನ ಕಟ್ ದುಂಬುಡ್ದೆ ನಡತ ಬೈದಂಡ ಕಟ್ಟಿಯಲು ಮಾರ್ನಿಮಿ ಮೆರವಣಿಗೆ ಸಮಿತಿದ ನಿಲೆಟ್ ಮಾರ್ನಿಮಿದ ಮೂಜನೇ ದಿನ ಲಲಿತಾ ಪಂಚಮಿ ದಾನೆ ಕೊಡತ್ತೂರು ಮೂಡಿ ಇಲ್ಲರ್ದು ಕೊಡತ್ತೂರು ಮಾಗಣದ ಮೆರವಣಿಗೆ ಬೊಕ್ಕ ಮೂಲ ನಕ್ಷತ್ರದಾನೆ ಎಕ್ಕಾರು ಮಾರ್ನಮಿ ಮೆರವಣಿಗೆ ಸಮಿತಿದ ನೆಲೆಟ್ ಮೆರವಣಿಗೆ ಬರ್ಪುನವು ಸಂಪ್ರದಾಯ ಆದುಂಡು. ಈ ಸರ್ತಿ ಮಾರ್ನಿಮಿದ ಮೂಜನೇ ದಿನ ಮೆರವಣಿಗೆ ಸಮಿತಿರ್ದು 40ನೇ ವರ್ಷದ ಮೆರವಣಿಗೆ ಬುಧವಾರ ನಡೆತಂಡ. ಇಸೇಸ ಪಂಡ 40ನೇ ವರ್ಷದಲ್ಲಿ ಕೊಡು ಕಟೀಲ ದೇವಸ್ಥಾನದ ರಥ ಬಿದ್ದಿಡ್ ಪಿಲಿಯೇಸ ಪಂತದಿತ್ತಂಡ ಒಟ್ಟು 5 ಕೂಟದಗಳು ಪಂತೋಡು ಪಾಲ್ದಿತ್ತೊಂಡ. ಅಶೋಕ್ ರಾಜ್ ಕಾಡಬೊಟ್ಟು ಸುರುತೈ ನಾಮು ಟೀಮ್ ಗರುಡ ಕಾವೂರು ರಡ್ಡನೇ ನಾಮು ಕೇಸರಿ ಫ್ರೆಂಡ್ಸ್ ಕಟೀಲು ಮೂಜನೇ ನಾಮು ಗೆಂದಡ. ಶಿಸ್ತದ ಕೂಟ ಅದು ತುಕಾರಾಮ್ ಕುಂಜತ ಪೈಲ್ಬಕ ಅಪ್ಪೆ ಪಿಲಿ ನಾಮನು ರಾಹುಲ್ ಕೂಟ ಒಡಿಪು ಗೆಂದಂಡ. ಅಶೋಕ್ ರಾಜ್ ಕಾಣಬಿಟ್ಟು ಈ ತಂಡದ ಗೌರವವನ್ನು 2010 ಒಂದೇ ಕಾಂಪಿಟೇಷನ್ ಪಿರೌಡ್ ಬತ್ತಿತ್ತ ಅವಾಗ ಎಂಕಲ್ ಪೂರ ಎಲ್ಲಿಯ ಜೋಕುಲು ಸೊ ಅವಾಗ ಡ್ಯಾಡಿ ಒಂಜಿ ತಂಡೊನ್ ಪತ್ತೊಂಬತ್ತು ಎಂಕಲ್ ವಿನ್ನರ್ಸ್ ಆದಿತ್ತ. ಸೊ ಅಂಚ ಎಂಕಲ್ ಓಲ ಕಾಂಪಿಟೇಷನ್ ಹೋಗ್ಬೋದು ಡಿಸೈಡ್ ಆಯ್ನಾಗಲು 2025 ಒಂದೊಂದು ಡ್ಯಾಡಿ ಬೈದಿನ ಪ್ಲೇಸ್ ಡ್ಯಾಡಿನ ಮಸ್ತ್ ಇಷ್ಟದ ದೇವೇರ್ಲ. ಸೊ ಮುಲ್ಪ ಓಲ್ಡ್ ಪಿಲಿಕಲ್ ಎಂಕಲ್ ನೊಟ್ಟಿಗೆ ಏರ್ಪುರ ಪಾಡ್ದಿರ ಅಪಗದ ಪೂರಾ ಜವಣಿರ್ಲ ಈ ಸರಿ ಪಾಡ್ದು ಎಂಕಲ್ ಬತ್ತ ಮಸ್ತ್ ಖುಷಿ ಕೋರುಂಡು ಎಂಕಲ್ ಕಟೀಲು ಪಿಲ್ವೇಶ ಪಂತ ನೊಳಪೈನಿ ಕಟೀಲು ನವರಾತ್ರಿ ತೃತೀಯ ದಿನ ಮೆರವಣಿಗೆ ಸಮಿತಿ ಕಟೀಲು ಪಂಪಿನ ಪುದರದ ಒಂದು ಸಮಿತಿ. ಆ ಸಮಿತಿ ನಮ್ಮ ಕಟೀಲಮ್ಮ ಸೇವೆ ಮಲ್ಪನ ಸಮಿತಿ ಅವು ಪಿಲಿವೇಷ ಅಂಚಿನ ಇತರ ವೇಷ ಪಾಡ್ದು ಪ್ರಾರಂಭ ಮಾಡ್ತದೆ. ಇನ್ನಿಕ್ಕೆ 40 ವರ್ಷ ಆಂಡು ಈ ಮೂಜಿನ ದಿನದ ಸೇವೆ ಬಂಡ ಮೂಜಿನ ದಿನದ ಸೇವೆ ಬಂದಾಗ ಎಕ್ಕ ಕಟೀಲ್ದ ನವರಾತ್ರಿಗೆ ಮೂಜಿ ಕಡಿತ ಪಿಲಿವೇಷ ಮೆರವಣಿಗೆ ಪರಕದ ವೇಷ ಪಾಡ್ನ ಮೂಜಿನ ದಿನ ತನ್ನ ಕಟೀಲು ನವರಾತ್ರಿ ತೃತೀಯ ದಿನ ಕುಡ್ಲದ ಉರುವ ಬೋಳೂರು ಶ್ರೀ ಮಾರಿಯಮ್ಮ ದೇವಸ್ಥಾನಡು ಮಾರ್ನಿಮಿದ ಉಚ್ಚಯ ಒಟ್ಟು 10 ದಿನ ನಡ್ತೊಂದುಂಡು. ನಿಚ್ಚಲ ಧಾರ್ಮಿಕ ಬೊಕ್ಕ ಸಾಂಸ್ಕೃತಿಕ ಬೇತೆ ಬೇತೆ ಕಾರ್ಯಕ್ರಮಲೇನ ನಡಪ ಹೊಂದಿಲ್ಲೇರ. ಗ್ರಾಮಗುಂಜಿ ಶಿವ ದೇವಸ್ಥಾನ ಅಂಚನೆ ಗ್ರಾಮಗುಂಜಿ ಮಾರಿಗುಡಿ ಒಂದು ತುಳುನಾಡದ ಪಿರಾಕದ ಕಟ್ಟುಬಕ ಆಚರಣೆ. ಊರುದ ಮಾರಿಸಿಕ್ ಸಂಕಟ ಮಾಜಾದ ಭಕ್ತರೇನು ಉದ್ಧಾರ ಮಲ್ಪನ ಅನುಪದನಲ ಕಾತೊನ್ನ ಮಾರಿಯಮ್ಮನ ದೈವ ದೇವರನ ಸ್ವರೂಪೊಡ್ಲ ನಂಬೊಂದು ಬೈದೆರ. ನಾಡದ ಮಾತ ಶಿವಭಕ್ತಿ ಆರಾಧನಾ ಜಾಗರೆಡ್ ಶ್ರೀದೇವಿ ಆದಿಶಕ್ತಿ ಪಾರ್ವತಿ ಪರಮೇಶ್ವರಿನ ಇಸೇಸ ಆರಾಧನೆದ ಮಾರ್ನಿಮೆ ಉಚ್ಚಯ ನಡತೊಂದಿತ್ತದ ಕುಡ್ಲದ ಉರ್ವ ಓಳೂರು ಶ್ರೀ ಮಾರಿಯಮ್ಮ ದೇವಸ್ಥಾನಲೆಡ್ಲ ಮಾರ್ನಿಮೆ ಉಚ್ಚಯ ಗಡ್ತಡ್ ನಡತೊಂದುಂಡು. ಅಕ್ಟೋಬರ್ 1 ನಡಪರೆಪ್ಪನ ಆಯುಧ ಪೂಜೆ ಮಠ ಉರ್ವ ಮಾರಿಗುಡಿಟ್ ಧಾರ್ಮಿಕ ಬೊಕ್ಕ ಸಾಂಸ್ಕೃತಿಕ ಬೇತೆ ಬೇತೆ ಕಾರ್ಯಕ್ರಮಲೇನ ನಡಪ ಹೊಂದಿಲ್ಲೆರ. ಕಾಂಡೆ ನಿತ್ಯ ಪೂಜೆ ಭಜನೆ ಮಧ್ಯಾಹ್ನ ಬೊಕ್ಕ ರಾತ್ರಿ ಸರ್ವಾಲಂಕಾರ ಪೂಜೆ ಬಯ್ಯಗ್ ಲಲಿತಾ ಸಹಸ್ರನಾಮ ಪಠಣ ರಾತ್ರಿ ದರ್ಶನ ಪೂಜೆ ನಡಪ ಹೊಂದಿಲ್ಲೆರ. ಬಯ್ಯಗ್ ನಿಚ್ಚಲ ಸಾಂಸ್ಕೃತಿಕ ಕಾರ್ಯಕ್ರಮಲೇನು ಬೇತೆ ಬೇತೆ ಕಲಾಕೂಟದಕ್ಕೂ ನಡಪಾದ ಕೊರೊಂದುಲ್ಲೇರ. ಊರು ಪರ ಊರ್ಲೆನ ಭಕ್ತರು ಕ್ಷೇತ್ರಗು ಬತ್ತದ ಶ್ರೀ ಮಾರಿಯಮ್ಮನ ಇಂಬು ನಟೊಂದುಲ್ಲೇರ. ಉರುವ ಮಾರಿಯಮ್ಮ ದೇವಸ್ಥಾನದ ಆಡಳಿತ ಮುಕ್ತೇಸರ ಲಕ್ಷ್ಮಣ ಮೀನ್ ಕೋಡಿಕಲ್ ಕುಡ್ಲ 7 ಪಟ್ಟ ಮಗವೀರ ಸಂಯುಕ್ತ ಸಭಾದ ಗುರುಕಾರ್ಯರ ಮೂಜನೆ ಗ್ರಾಮದ ಲೋಕೇಶ್ ಸುವರ್ಣ ಕುದ್ರೋಳೆ ಒಕ ಮುಕ್ತೇಸರನ ಯಜಮಾನಿಕೆಡು ಮಾರ್ನಿಮಿದ ಉಚ್ಚಯ ಕರಿತೊಂದುಲ್ಲೇರ. ನಿರ್ನಾಲ 15 ಪೋಪನನಿ ಆಯುಧ ಪೂಜೆದ ದಿನ ಮಾರ್ನಿಮಿ ಉಚ್ಚಯ ಮುಗಿತಲಾಯಿರಿದ ಆನೆ ರಾತ್ರಿ 8 ಗಂಟೆಗೆ ಮಹಾರಂಗ ಪೂಜೆ ಎಡ್ದು ಬೊಕ್ಕ ರಥೋತ್ಸವ ನಡಪರೆ ಉಂಡು.
ಒಂದು ಕಷ್ಟದ ಹೊತ್ತಿನಲ್ಲಿ ಕರ ರೂಪದಲ್ಲಿ ನಿಂತಿದೆ. ಧರ್ಮ ಒಳ್ಳೆಯದಿದೆ. ಪಿಲಿಪಂಜ ಸಿನಿಮಾ ತಯಾರು ಮಲ್ತಿನ ಪ್ರತೀಕ್ ಪೂಜಾರಿ ಪ್ರಯೋಜನೆಡ್ ಕುಡ್ಲ ದಸರಾ ಮಲ್ಲ ಉಚ್ಚೇಡು ರುದ್ರ ತಾಂಡವಂ ರಾಜ್ಯ ಮಟ್ಟದ ಭಕ್ತಿ ನಲಿಕೆ ಪಂತ ನಡಪಾದಿರ. ಈ ಸರ್ತಿದ ಕುಡ್ಲ ದಸರಾ ಮಲ್ಲ ಉಚ್ಚೇಡು ಉಚ್ಚಯ ನಡತೊಂದುಪ್ಪುನ ಕುದ್ರೋಳಿ ಕ್ಷೇತ್ರಡು ಬೇತೆ ಬೇತೆ ಇಸೀಸ ಕಾರ್ಯಕ್ರಮಲೆಂದು ಒಂದರ ಐಟ್ ಒಂಜಿ ರುದ್ರ ತಾಂಡವಂ ರಾಜ್ಯ ಮಟ್ಟದ ಭಕ್ತಿ ನಲಿಕೆದ ಪಂತ ಅಟ್ಟಣಿ ಮಲ್ತದಿತ್ತೆರ. ಪಿಲಿಪಂಜ ಸಿನಿಮಾ ತಯಾರು ಮಲ್ತದಿನ ಪ್ರತೀಕ್ ಪೂಜಾರಿ ಪ್ರಯೋಜನೆಡ್ ಈ ಪಂತ ನಡತಂಡ ಪಂತೊಡು ಟೀಮ್ ಕ್ಲಾನ್ ಕುಡ್ಲ ಸುರುತ್ತ ಸ್ಥಾನ ನಾಟ್ಯ ಸ್ಕೂಲ್ ಆಫ್ ಡ್ಯಾನ್ಸ್ ಕುಂದಾಪುರ ಎರಡನೇ ಸ್ಥಾನ, ಎಕ್ಸ್ಟ್ರೀಮ್ ಡ್ಯಾನ್ಸ್ ಕ್ರೇವ್ ಒಡಿಪುರ್ ಮೂರನೇ ಸ್ಥಾನ ಗೆದ್ದದಂಡ. ಟೀಮ್ ಸುಧೀರ್ ಉಳ್ಳಾಲ ಡ್ಯಾನ್ಸ್ ಕ್ರೇವ್ ವಿಕ್ರೇವ್ ಕುಡ್ಲ ಬೊಕ್ಕ ಗೋಕರ್ಣನಾಥ ಪದವಿ ಕಾಲೇಜು ಕುಡ್ಲದ ಕೂಟದಕ್ಲು ಆಕರ್ಷಕ ಇನಾಮ ಗೆಂದಿಯರ. ಪದ್ಮರಾಜ್ ಆರ್ ಪೂಜಾರಿ, ಹರಿಕೃಷ್ಣ ಬಂಟ್ವಾಳ, ಲೀಲಾಕ್ಷ ಬೀಕರ್ಕೆರೆ ಇಂಚ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಆಡಳಿತ ಅಭಿವೃದ್ಧಿ ಸಮಿತಿಯಲ್ಲಿನ ಪದಾಧಿಕಾರಿಗಳು ಬೊಕ್ಕ ಪ್ರತೀಕ್ ಪೂಜಾರಿ, ಯೋಗೀಶ್ ಕೋಟ್ಯಾನ್, ಗೆಜ್ಜಿಗೆರೆ ಕ್ಷೇತ್ರದ ಗುರುಕಾರ್ಯರು ರವಿ ಪೂಜಾರಿ ಚಿಲಿಂಬಿ, ಕದ್ರ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ರಾಜೇಂದ್ರ ಚಿಲಿಂಬಿ ಇದ್ದದ ಪಂತುಡು ಗೆಂದಿನಕ್ಲೆಗೆ ಇನಾಮಲಿನ ಪಟ್ಟಿಯರ. ಉಡುಪಿ ಜಿಲ್ಲೆ ಉಚ್ಚಿಲದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಗುರುವಾರ ಮಾರ್ನಿಮಿದ 4ನೇ ದಿನ ನವದುರ್ಗೆಲೆಡ್ 4ನೇ ಅವತಾರ ಕೂಷ್ಮಾಂಡ ದೇವಿನ ಆರಾಧನೆ ನಡೆತಂಡ. ಉಡುಪಿ ಜಿಲ್ಲೆ ಉಚ್ಚಿಲದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಡು ದಕ್ಷಿಣ ಕನ್ನಡ ಮೊಗವೀರ ಸಂಘದ ನೆಲೆಟ್ಟು ಉಡುಪಿ ಉಚ್ಚಿಲ ದಸರಾ ನಡತುಂದಿತ್ತದ ಮಾರ್ನಿಮಿದ 4ನೇ ದಿನ ಗುರುವಾರ ಕೂಷ್ಮಾಂಡ ದೇವಿನ ಆರಾಧನೆ ನಡೆತಂಡ. ನಿತ್ಯ ಚಂಡಿಕಾ ಹೋಮ, ಭಜನೆ, ಭಕ್ತಿ ಗೀತಾಂಜಲಿ, ಮಧ್ಯಾಹ್ನ ನವದುರ್ಗೆರಿಗೆ ಮಹಾಮಂಗಳಾರತಿದ ಒಟ್ಟುಗು ಮಹಾಪೂಜೆ ಮಲ್ತೆರ. ನಿಚ್ಚಲ ಉಪನ್ಯಾಸ ಕಾರ್ಯಕ್ರಮದಿ ಒಂದೆರ. ರಾತ್ರಿ ನವದುರ್ಗೆರಿಗೆ ಮಹಾಮಂಗಳಾರತಿ, ಮಹಾಪೂಜೆ, ಶ್ರೀಕುಮಾರಿ ಕಲ್ಪೋಕ್ತ ಪೂಜೆ, ಶಾಲಿನಿ ಡಾಕ್ಟರ್ ಜಿ ಶಂಕರ್ ಸಭಾಂಗಣೋಡು ಬಯ್ಯಗ ಕ್ಷೇತ್ರದ ಪ್ರಧಾನ ಪೂಜೆ ಮಲ್ಪನ ರಾಘವೇಂದ್ರ ಉಪಾಧ್ಯಾಯರನ ಪೌರಾಹಿತ್ಯೋಡು ಪೊಂಜೋಲೆಡ್ದು ಸಾಮೂಹಿಕ ಕುಂಕುಮಾರ್ಚನೆ ನಡೆತಂಡ. ನಿಚ್ಚಲ ಬಯ್ಯ 5:45 ಆಜಿ 15 ಮುಟ್ಟ ಶ್ರೀ ಮಹಾಲಕ್ಷ್ಮಿ ದೇವಿಗೆ ಸಾಮೂಹಿಕ ಕುಂಕುಮಾರ್ಚನೆ ನಡಪಾದು ಮಹಾಮಂಗಳಾರತಿ ಪತ್ವೇರ. ಸಾರ ಸಂಖ್ಯೆಡು ಪುಂಜೋನಕ್ಲು ಈ ಧಾರ್ಮಿಕ ಕಾರ್ಯಡು ಪಾಲ್ದೊಂದುಲ್ಲೆರ. ಊರು ಪರ ಊರ್ಲೆನ ಪಾಕ ಜನ ಭಕ್ತರು ಉಚ್ಚಿಲ ದಸರಾ ತುಯರ ಕ್ಷೇತ್ರಗೂ ಬರಂದುಲ್ಲೆರ. ನಿಚ್ಚಲ ಪಯ್ಯಗ ಬೇತೆ ಬೇತೆ ನಮೂನೆಡು ಸಮ್ಮಾನದ ಮರ್ಯಾದೆ ನಡೆತೊಂದಿತ್ತದ. ಉಚ್ಚಿಲ ದಸರಾದ ಸಾರಥಿ ಡಾಕ್ಟರ್ ಜಿ ಶಂಕರ್ ಗುರುವಾರ ಇರುವೆರು ಇಸೇಸ ಜೋಕ್ಲಿಗೆ ಮರ್ಯಾದೆ ಪಣವದು ಒಟ್ಟುಗೆ ಸಮ್ಮಾನದ ಮರ್ಯಾದೆ ಮಲ್ತೆರ. ದಸರಾ ಉಚ್ಚಯದ ದಾನಿಲಿಗೆ ಸಮ್ಮಾನದ ಮರ್ಯಾದೆ ಮಲ್ತೆರ. ಶಾಲೆನೆ ಡಾಕ್ಟರ್ ಜಿ ಶಂಕರ್ ಸಭಾಂಗಣೋಡು ನಿಚ್ಚಲ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆತೊಂದುಂಡು. ದಕ್ಷಿಣ ಕನ್ನಡ ಮೊಗವೀರ ಸಂಘದ ಗುರುಕಾರ್ಯರು ಜಯಸಿ ಕೋಟ್ಯಾನ್ ಬೆಳ್ಳಂಪಳ್ಳಿ, ಒತ್ತು ಗುರುಕಾರ್ಯರು ಮೋಹನ್ ಬೆಂಗ್ರೆ, ಪ್ರಧಾನ ಕಾರ್ಯಂತರ ಶರಣ್ ಕುಮಾರ್ ಮಟ್ಟು, ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನದ ಆಡಳಿತ ಮಂಡಳಿ ಗುರುಕಾರ್ಯರು ಗಿರಿಧರ ಎಸ್ ಸುವರ್ಣ, ದಸರಾ ಉಚ್ಚಯ ಸಮಿತಿ ಗುರುಕಾರ್ಯರು ವಿನಯ್ ಕರ್ಕೆರ, ಪೊಂಜೋಲಿನ ಸಮಿತಿ ಸಂಚಾಲಕರ ಸಂಧ್ಯಾ ದೀಪ, ಸುನಿಲ್ ಬುಕ ಮಾತಾ ಪದಾಧಿಕಾರಿಗಳು ಸದಸ್ಯರು ಈ ಪೊರ್ತುಡಿತ್ತೆರ.
ಇಂಚೆತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಡನೆಲ್ಲ ಈತೆ ಪುರ್ತಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.